ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರಗಳು. ಬೆಳಕಿನ ಹಬ್ಬವು ಎಲ್ಲರ ಮನಗಳನ್ನು ಬೆಳಗಲಿ. ಬೆಳಕಿನ ಹಬ್ಬವು ಕತ್ತಲನ್ನು ಸರಿಸಿ ಜ್ಞಾನ ದೀವಿಗೆ ಬೆಳಗಲಿ. ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 199. ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೋರು. ಕೇಳುಗರೆ, ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಬೆಳೆವೊಳ ವಿಕಸನ ವಿಕಾರ ಸಂಭ್ರಮಗಳಲ್ಲಿ ಬೆಳಕು ವೇಗಗಳೆನಿಪ ಕಾಲ ದಿಕ್ಕುಗಳ ಚಲನೆಯಲ್ಲಿ ವಿಶ್ವ ಸಂಮೋಹನಗಳೆಲ್ಲವ ವಿಲಸಿದವು ಬೊಮ್ಮನದು ಮಂಕುತಿಮ್ಮ. ಚಲನೆಯಲ್ಲಿ ವಿಶ್ವ ಸಂಮೋಹನಗಳೆಲ್ಲವ ವಿಲಸಿದವು ಬೊಮ್ಮನದು ಮಂಕುತಿಮ್ಮ. ಪ್ರಿಯರೇ, ಜಗತ್ತಿನಲ್ಲಿ ನಡೆಯುವ ಕ್ರಿಯೆ ಪ್ರತಿಕ್ರಿಯೆಗಳಿಗೆ ಚೇತನವೇ ಮೂಲವಾಗಿದೆ. ಆ ಚೇತನವನ್ನೇ ನಾವೆಲ್ಲರೂ ಭಗವಂತ ಎಂದು ಬೇರೆ ಬೇರೆ ನಾಮ ರೂಪಗಳಲ್ಲಿ ಆರಾಧಿಸುತ್ತೇವೆ. ಭಗವಂತನು ಭೂಮಿಯಲ್ಲಿ ವಿಸ್ಮಯಗಳನ್ನು ಸೃಷ್ಟಿಸುವ ಮೂಲಕ ಕಾರ್ಯವನ್ನು ನಿಗೂಢವಾಗಿ ನಿರ್ವಹಿಸುತ್ತಲೇ ಬಂದಿದ್ದಾನೆ. ಸೃಷ್ಟಿಸುವ ಕ್ರಿಯೆಯಲ್ಲಿ ಯಾವುದು ಬೇಕು ಬೇಡಗಳನ್ನು ನಿರ್ಧರಿಸಿ ಅಷ್ಟನ್ನೇ ಆತ ಸೃಷ್ಟಿ ಮಾಡುತ್ತಾನೆ. ಆ ಮೂಲಕವೇ ಜೀವರಾಶಿಗಳ ನಡುವೆ ಲೀಲಾಜಾಲವಾಗಿ ವಿಹರಿಸುತ್ತಾನೆ. ಈ ಜಗತ್ತಿಗೊಂದು ಚಲನೆ ಇದೆ. ಚಲನೆಯ ಮೂಲಕವೇ ಪರಮ ಚೇತನವಾಗಿದೆ. ಕಾಳು ಕಡ್ಡಿಯು ಮಣ್ಣಿನೊಂದಿಗೆ ಸೇರಿ ಗಾಳಿ ಬೆಳಕು ನೀರಿನೊಂದಿಗೆ ಬೆಸೆದು ಮೊಳಕೆಯೊಡೆದು ಸಸಿ ಗಿಡ ಮರವಾಗಿ ಮೊಗ್ಗರಳಿ ಹೂವಲ್ಲಿ ಕಾಯಾಗಿ ಮತ್ತೆ ಹಣ್ಣಾಗಿ ಮೂಡುತ್ತದೆ. ಹೀಗೆ ಕಾಲಚಕ್ರದಲ್ಲಿ ಶಕ್ತಿಯು ನಿಗೂಢವಾಗಿ ಕಾರ್ಯನಿರ್ವಹಿಸುತ್ತದೆ. ಜಗತ್ತಿನಲ್ಲಿರುವ ಬೆಳೆ, ಅದು ಅರಳುವ ಕ್ರಿಯೆ, ರೂಪಗಳ ಸಂಭ್ರಮ ಸಡಗರಗಳಲ್ಲಿ ಅಡಗಿರುವ ಬೆಳಕು, ಕಾಲದ ವೇಗ ದಿಕ್ಕುಗಳ ಚಲನೆಯಲ್ಲಿ ಉಂಟಾಗುವ ವಿಸ್ಮಯಗಳು ಭಗವಂತನ ಆಟವೇ ಆಗಿದೆ. ಪ್ರಪಂಚದಲ್ಲಿ ನಡೆಯುವ ಆಟವನ್ನು ಒಂದೊಂದು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿದರೆ ಪರಮಾತ್ಮನ ಶಕ್ತಿ ಲೀಲಾ ವಿನೋದಗಳನ್ನು ತಿಳಿಯಬಹುದು. ಆದರೆ ಇಲ್ಲಿ ಪರಶಕ್ತಿಗಿಂತ ಮನುಷ್ಯನ ಬುದ್ಧಿವಂತಿಕೆ ಶಕ್ತಿ ಸಾಮರ್ಥ್ಯಗಳು ಹೆಚ್ಚು ಅಂತ ತಿಳಿದರೆ ಅದು ಅಹಂಕಾರದ ಮಾತಾಗುತ್ತದೆ. ಭಗವಂತನು ಆಡಿಸುವ ಆಟದ ಮುಂದೆ ಮನುಷ್ಯನ ಆಟ ಶೂನ್ಯವೇ ಸರಿ. ಇಲ್ಲಿ ಮನುಷ್ಯನ ಬುದ್ಧಿವಂತಿಕೆಯ ಆಟ ಜ್ಞಾನ ವಿಜ್ಞಾನವು ಯಾವುದೇ ಆಟದ ಲೆಕ್ಕಕ್ಕೆ ಸಿಗಲಾರದು. ಹೀಗೆ ನಿಸರ್ಗ ಪ್ರಕೃತಿಯ ಹುಟ್ಟಿನಲ್ಲಿ ಪರಶಕ್ತಿಯ ಕುಶಲತೆಯನ್ನು ಕಂಡು ನಾವೆಲ್ಲರೂ ಆನಂದಿಸಿ ಶರಣಾಗಲೇಬೇಕು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.